ಹಾಯ್ ಎಲ್ಲರಿಗೂ, ಈ ವಿಡಿಯೋದಲ್ಲಿ ವಯನಾಟು ಕುಲವನ್ ತೆಯ್ಯಂನ ಬಗ್ಗೆ ತಿಳಿಯೋಣ. ವಯನಾಟು ಕುಲವನ್ ಉತ್ತರ ಮಲಬಾರ್ನಲ್ಲಿ ಪ್ರದರ್ಶಿಸಲಾಗುವ ತೆಯ್ಯಂ ಆಗಿದೆ. ಹೆಚ್ಚಾಗಿ ಕಣ್ಣೂರು ಮತ್ತು ಕಾಸರಗೋಡುಗಳಲ್ಲಿ ಇವುಗಳನ್ನ ಪ್ರದರ್ಶಿಸಲಾಗುತ್ತೆ. ವಯನಾಟು ಕುಲವನ್ ತೀಯ ಸಮುದಾಯಕ್ಕೆ ಸೇರಿದ ಜನರ ಪ್ರಮುಖ ಆರಾಧ್ಯ ದೇವ. ವಯನಾಟು ಕುಲವನ್ನನ್ನ ಯಾವಾಗ್ಲೂ ತೀಯ ಸಮುದಾಯಕ್ಕೆ ಸೇರಿದವರು ನಿರ್ವಹಿಸುತ್ತಾರೆ. ಆದ್ರೆ ನಂಬ್ಯಾರ್ ತರವಾಡು ಮತ್ತು ನಾಯರ್ ತರವಾಡುಗಳಲ್ಲೂ ಕೂಡ ವಯನಾಟು ಕುಲವನ್ನ ಸ್ಥಳಗಳು ಇವೆ. ವಯನಾಟು ಕುಲವನ್ ತೆಯ್ಯಂನ ದೊಡ್ಡಚ್ಚನ್ ತೆಯ್ಯಂ ಎಂದು ಕೂಡ ಕರೆಯಲಾಗುತ್ತೆ. ಸಾಂಪ್ರದಾಯಿಕವಾಗಿ ಈ ತೆಯ್ಯಂನ ವಣ್ಣನ್ ಸಮುದಾಯಕ್ಕೆ ಸೇರಿದ ಜನರು ಪ್ರದರ್ಶಿಸುತ್ತಾರೆ. ಈ ತೆಯ್ಯಂ 3 ಭಾಗಗಳನ್ನ ಹೊಂದಿದೆ: ತೊಟ್ಟಂ, ವೆಳ್ಳಾಟಂ ಮತ್ತು ತೆಯ್ಯಂ. ಈ ತೆಯ್ಯಂಗೆ ಕಾವುಗಿನ್ ಅಂದ್ರೆ ಕಾಬುಕಿನ್ ಹೂವನ್ನ ಪ್ರಸಾದವಾಗಿ ನೀಡಲಾಗುತ್ತೆ. ಹಾಗಾದ್ರೆ ಬನ್ನಿ, ವಯನಾಟು ಕುಲವನ್ ತೆಯ್ಯಂನ ಬಗೆಗೆ ಇರುವಂತಹ ಪುರಾಣದ ಕಥೆ, ಇತಿಹಾಸ ಎಲ್ಲವನ್ನ ತಿಳಿಯೋಣ. ವಯನಾಟು ಕುಲವನ್ನ ಮೂಲದ ಕಥೆಯು ತುಂಬಾ ಕುತೂಹಲಕಾರಿ ಮತ್ತು ರಂಜನೀಯ ಕಥೆಯಾಗಿದೆ. ಆ ಕಥೆಯು ಹೀಗಿದೆ: ವಯನಾಟು ಕುಲವನ್ ಶಿವನ ಆತ್ಮದಿಂದ ಜನಿಸಿದರೆಂದು ನಂಬಲಾಗಿದೆ. ಶಿವ ಮತ್ತು ಪಾರ್ವತಿ ಬುಡಕಟ್ಟು ಜನಾಂಗದವರಾಗಿ ಬೇಟೆಯಲ್ಲಿ ಮುಳುಗಿದ್ದ ಕಾಲ ಅದು. ಅವರು ಕಾಡಿನಲ್ಲಿ ಒಟ್ಟಿಗೆ ಬೇಟೆಯಾಡುವುದರಲ್ಲಿ ಆನಂದವನ್ನ ಕಂಡುಕೊಂಡರು. ಬೇಟೆಯಾಡುವ ಸಮಯದಲ್ಲಿ ಶಿವ ಪಾರ್ವತಿಯತ್ತ ಆಕರ್ಷಿತನಾಗಿ ಅವಳೊಂದಿಗೆ ಪ್ರಣಯ ಸಂಬಂಧ ಹೊಂದಲು ಬೇಡಿಕೊಂಡನು. ಆದರೆ ಪಾರ್ವತಿ ಶಿವನ ಆಸೆಯನ್ನ ತಿರಸ್ಕರಿಸಿದಳು. ಪರಿಣಾಮವಾಗಿ ಶಿವನು ತನ್ನ ನಿಯಂತ್ರಣವನ್ನ ಕಳೆದುಕೊಂಡನು ಮತ್ತು ಅವನ ದೇಹದ ದ್ರವವು ನೆಲಕ್ಕೆ ಸೂಸಲ್ಪಟ್ಟಿತು. ಆ ಹನಿಗಳಿಂದ ಅಂದ್ರೆ ಆ ದ್ರವಗಳಿಂದ 3 ಮರಗಳು ನೆಲದಿಂದ ಹುಟ್ಟಿಕೊಂಡವು. ಆ ಮರಗಳು ತೆನ್ಕಮಲ್, ಕರಿಮಕಲ್ ಮತ್ತು ತಿರುಮಕಲ್. ಈ 3 ಮರಗಳಲ್ಲಿ ತೆನ್ಕಲ್ ಅಂದ್ರೆ ತೆಂಗಿನ ಮರವು ತುಂಬಿ ಹರಿಯುವ ಶೇದಿಯನ್ನ ಉತ್ಪಾದಿಸಲು ಪ್ರಾರಂಭಿಸುತ್ತೆ. ಆ ದಿನಗಳಲ್ಲಿ ಕೈಲಾಸಂನ ಮಧುವನದಲ್ಲಿರುವ ತೆಂಗಿನ ಮರಗಳಿಂದ ಮಧು ಅಥವಾ ಶೇದಿಯು ಬುಡದಿಂದ ತೊಟ್ಟುಕುತ್ತಿತ್ತು. ಒಂದು ದಿನ ಶಿವನು ಬೇಟೆಗಾರನ ವೇಷ ಧರಿಸಿ ಬೇಟೆಯಾಡಲು ಹೋದನು. ಆಗ ಆತನು ತೆಂಗಿನ ಮರದಿಂದ ಹೊರಬರುತ್ತಿದ್ದ ಶೇದಿಯನ್ನ ನೋಡಿದನು ಮತ್ತು ಶಿವನು ಈ ಶೇದಿಯನ್ನ ಕುಡಿಯುವುದರಲ್ಲಿ ಮುಳುಗಿದನು. ಆನಂದದಲ್ಲಿ ಶಿವನು ಶಿವತಾಂಡವದಲ್ಲಿ ಮುಳುಗಲು ಪ್ರಾರಂಭಿಸಿದನು. ಅವನು ಪಾರ್ವತಿಯ ಬಗ್ಗೆ ಸಂಪೂರ್ಣವಾಗಿ ಬರೆದನು. ಪಾರ್ವತಿ ತನ್ನ ಗಂಡನ ಈ ಸ್ಥಿತಿಯ ಬಗ್ಗೆ ಚಿಂತಿತಳು ಆಗಿದ್ದಳು. ಆದ್ದರಿಂದ ಅದನ್ನು ನಿಲ್ಲಿಸಲು ಆಕೆಯು ತೆಂಗಿನ ಮರವನ್ನ ಕಂಡುಕೊಂಡಳು. ಪಾರ್ವತಿ ದೇವಿಯು ತನ್ನ ಮಂತ್ರಶಕ್ತಿಯಿಂದ ಶೇದಿಯನ್ನ ತೆಂಗಿನ ಮರದ ಬುಡದಿಂದ ತೆಂಗಿನ ಮರದ ತುದಿಗೆ ಒತ್ತುಕೊಂಡು ಹೋಗಿ ಶಿವನ ಶೇದಿ ಕುಡಿಯುವಿಕೆಯನ್ನ ಕೊನೆಗೊಳಿಸಿದಳು. ಮರುದಿನ ಶಿವನು ಶೇದಿಯನ್ನ ಕುಡಿಯಲು ತೆಂಗಿನ ಮರದ ಬಳಿಗೆ ಬಂದಾಗ ಶೇದಿಯು ಮರದ ಬುಡದಿಂದ ಮರದ ತುದಿಯನ್ನ ತಲುಪಿರುವುದನ್ನ ಕಂಡುಕೊಂಡನು. ಇದರಿಂದ ಕೋಪಗೊಂಡ ಶಿವನು ತನ್ನ ತೊಡೆಗಳನ್ನ ಒಡೆದುಕೊಂಡನು. ಆ ಗುದ್ದಿನ ಪರಿಣಾಮವಾಗಿ ಅದಿತಿಯನ್ ಜನಿಸಿದನು ಮತ್ತು ಶಿವನು ಅದಿತಿಯನ್ಗೆ ತೆಂಗಿನ ಮರದಿಂದ ಶೇದಿಯನ್ನ ಸಂಗ್ರಹಿಸುವ ಅಧಿಕಾರವನ್ನ ನೀಡಿದ್ದನು. ಅದಿತಿಯನ್ನ ಶಿವನ ಮಗನೆಂದು ನಂಬಲಾಗಿದೆ. ವಿಧೇಯ ಮಗುವಾಗಿ ಅದಿತಿಯನ್ ತನ್ನ ತಂದೆಯ ನಿರ್ಧಾರವನ್ನ ಗೌರವಿಸಿದರು. ಅವರು ಶೇದಿಯನ್ನ ಸಂಗ್ರಹಿಸಿ ಶಿವನಿಗೆ ಸೇವೆ ಮಾಡಲು ಪ್ರಾರಂಭಿಸಿದರು. ಅದಿತಿಯನ್ನ ಸೇವೆಯಿಂದಾಗಿ ಶಿವನು ಬಹಳ ಸಂತೋಷ ಪಟ್ಟನು. ಆದ್ರೆ ಪಾರ್ವತಿ ದೇವಿಗೆ ಶಿವನು ದಿನಾಲು ಶೇದಿ ಕುಡಿಯುವುದು ಇಷ್ಟವಾಗಿರಲಿಲ್ಲ. ಹಾಗಾಗಿ ಪಾರ್ವತಿ ದೇವಿಯು ವಿಷ್ಣುವಿನ ಸಹಾಯವನ್ನ ಬೇಡುತ್ತಾಳೆ ಮತ್ತು ಶಿವನ ಕೋಪಕ್ಕೆ ಅದಿತಿಯನನ್ನ ಕಾರಣವಾಗಿಸಿಕೊಂಡು ಆತನನ್ನ ದೇವಲೋಕದಿಂದ ಅಂದ್ರೆ ಸ್ವರ್ಗದಿಂದ ಹೊರಹಾಕಲ್ಪಡುತ್ತಾನೆ. ಹೀಗೆ ಅದಿತಿಯನ್ ಭೂಮಿಯ ಮೇಲೆ ವಯನಾಟು ಕುಲವನ್ನಾಗಿ ಪುನರ್ಜನ್ಮ ಪಡೆಯುತ್ತಾನೆ. ವಯನಾಟು ಕುಲವನ್ ಅಂದ್ರೆ ಗುಂಪಿನ ಮುಖ್ಯಸ್ಥ ಅಂತ ಅರ್ಥ. ಕುಲವನ್ ಶಿವನ ನಿಯಮಿತ ಭಕ್ತ ನೀಲಿಮದ ತಿಂಗಳ್ ತಮ್ಮರೇಶಿನಿ ಎಂಬನ ಮಗನಾಗಿ ಜನಿಸಿದನು. ಕುಲವನ್ನ ದಿನಚರಿ ಬೇಟೆಯಾಡುವುದು ಮತ್ತು ಶೇದಿಯನ್ನ ಕುಡಿಯುವುದು ಆಗಿತ್ತು. ಭೂಮಿಯಲ್ಲಿ ಶೇದಿ ಲಭ್ಯವಿಲ್ಲದ ಸಮಯ ಬಂದಾಗ ಕುಲವನ್ ತನ್ನ ತಂದೆ ಶಿವನಿಗಾಗಿ ಕದಲಿ ವನದಲ್ಲಿ ಸಂರಕ್ಷಿಸಲ್ಪಟ್ಟ ಶೇದಿಯನ್ನ ಸೇವಿಸಲು ನಿರ್ಧರಿಸುತ್ತಾನೆ. ಕುಲವನ್ ತನ್ನ ತಂದೆ ಪಾಲಿನಿಂದ ಶೇದಿ ಕುಡಿಯಲು ಪ್ರಯತ್ನಿಸಿದಾಗ ಶಿವನು ಅವನ ಮುಂದೆ ಕೋಪದಿಂದ ಕಾಣಿಸಿಕೊಂಡನು. ಶಿವನು ತನ್ನ ಮಗನನ್ನ ಜೀವನದುದ್ದಕ್ಕೂ ಕುರುಡನಾಗಿ ಬದುಕಬೇಕೆಂದು ಶಪಿಸಿದನು. ಇದ್ದಕ್ಕಿದ್ದಂತೆ ಕುಲವನ್ ತನ್ನ ದೃಷ್ಟಿಯನ್ನ 2 ಕಣ್ಣುಗಳನ್ನ ಕೂಡ ಕಳೆದುಕೊಂಡನು. ಕುಲವನ್ ತನ್ನ ಕೃತ್ಯಕ್ಕೆ ತಪ್ಪಿತಸ್ಥರೆಂದು ಭಾವಿಸಿ ಶಿವನಲ್ಲಿ ಕರುಣೆಗಾಗಿ ಪ್ರಾರ್ಥನೆಯನ್ನ ಮಾಡಿದರು. ಕೊನೆಗೆ ಶಿವನು ತನ್ನ ಮಗನ ಬಗ್ಗೆ ವಿಷಾದಿಸಿ
2 ಬೆಳ್ಳಿಯ ಕಣ್ಣುಗಳನ್ನ ಅವರಿಗೆ ಅರ್ಪಿಸಿದರು. ಆದರೆ ಆ ಬೆಳ್ಳಿಯ ಕಣ್ಣುಗಳನ್ನ ಧರಿಸಿದ ನಂತರವೂ ಕುಲವನ್ಗೆ ಏನನ್ನು ಸರಿಯಾಗಿ ನೋಡಲು ಸಾಧ್ಯವಾಗಲಿಲ್ಲ ಮತ್ತು ಕುಲವನ್ ಮತ್ತೆ ತನ್ನ ತಂದೆಯಲ್ಲಿ ತನ್ನ ದೃಷ್ಟಿಯನ್ನ ಮರಳಿ ಪಡೆಯಲು ಇನ್ನೊಂದು ಮಾರ್ಗವನ್ನ ಬೇಡಿಕೊಂಡನು. ನಂತರ ಶಿವನು ಅವರಿಗೆ ಒಂದು ಬೆಳಕಿನ ಕೋಲನ್ನ ಕೊಟ್ಟು ಕೋಲಿನಿಂದ ಬರುವ ಬೆಳಕಿನಿಂದ ಜಗತ್ತನ್ನ ನೋಡುವಂತೆ ಕೇಳಿದನು. ಕುಲವನ್ ತನ್ನ ತಂದೆಯ ಕಾಣಿಕೆಗಳೊಂದಿಗೆ ಪ್ರಯಾಣವನ್ನ ಪ್ರಾರಂಭಿಸಿದರು. ಆದರೆ ದಾರಿಯುದ್ದಕ್ಕೂ ಅನೇಕ ತೊಂದರೆಗಳನ್ನ ಎದುರಿಸಿದರು. ಆದರೆ ಕುಲವನ್ ಕೊನೆಗೆ ತಾಳ್ಮೆ ಕಳೆದುಕೊಂಡನು ಮತ್ತು ಕೋಪದಿಂದ ಅವನು ತನ್ನ ಬೆಳ್ಳಿ ಕಣ್ಣುಗಳು ಮತ್ತು ಬೆಳಕಿನ ಕೋಲನ್ನ ಮಡಕು ಮನ್ನರ್ನ ಮಹಾಪರ್ವತಂನ ಕಡೆಗೆ ಎಸೆದನು. ಅವನು ಎಸೆದ ಬೆಳ್ಳಿ ಕಣ್ಣುಗಳು ಶಿವನ ಓಮಂ ಕುಂಡಂನಲ್ಲಿ ಕೊನೆಗೊಂಡರೆ ದೀಪದ ಕೋಲು ಅಥವಾ ಬೆಳಕಿನ ಕೋಲು ಆದಿಪರಂಬರ್ನ ಕಣ್ಣನ್ ಮನೆಯ ಅಂಗಳದಲ್ಲಿ ಕೊನೆಗೊಂಡಿತು. ನಂತರ ಕುಲವನ್ ಕಣ್ಣನ್ಗೆ ದರ್ಶನ ನೀಡಿ ಆ ಬೆಳಕಿನ ಕೋಲನ್ನ ಅವನ ಪೋಷಕರ ಸ್ಥಾನದಲ್ಲಿ ಇಡಲು ಸಲಹೆಯನ್ನ ನೀಡಿದನು. ಆ ದಿನದಿಂದ ವೈರಾಟು ಕುಲವನ್ನನ್ನ ವಿಶೇಷವಾಗಿ ಹಿಂದೂ ತೀಯ ಸಮುದಾಯದ ಜನರಲ್ಲಿ ದೇವತೆ ಎಂದು ಪರಿಗಣಿಸಲಾಯಿತು ಮತ್ತು ಆತನು ಮೊದಲಾಗಿ ವೈರಾಡಿನಲ್ಲಿ ಕಾಣಿಸಿಕೊಂಡದ್ದರಿಂದ ಆತನನ್ನ ವೈರಾಟು ಕುಲವನ್ ಎಂದು ಕರೆಯಲಾಗುತ್ತೆ. ಒಮ್ಮೆ ವೈರಾಟು ಕುಲವನ್ ದೇವರು ಸ್ಥಳೀಯ ರಾಜ ಕೋಟೆಗೆ ಬಂದು ರಾಜನಿಗೆ ಕನಸಿನಲ್ಲಿ ತನ್ನ ಕಥೆಯನ್ನ ತೆಯ್ಯಮ್ಮಾಗಿ ಪ್ರದರ್ಶಿಸಬೇಕೆಂದು ಹೇಳಿದರು. ಅದರ ಪ್ರಕಾರ ವೈರಾಟು ಕುಲವನ್ನನ್ನ ತೆಯ್ಯಮ್ಮಾಗಿ ಪ್ರದರ್ಶಿಸಲಾಗುತ್ತೆ. ವೈರಾಟು ಕುಲವನ್ನನ್ನು ಬಿಲ್ಲು ಮತ್ತು ಬಾಣ ಮತ್ತು ಬೆಳ್ಳಿ ಕಣ್ಣುಗಳನ್ನು ಹೊಂದಿರುವ ವೃದ್ಧನಾಗಿ ಚಿತ್ರಿಸಲಾಗುತ್ತೆ. ವೈರಾಟು ಕುಲವನ್ ತೆಯ್ಯಂನ ಬಗೆಗೆ ವೈರಾಟು ಕುಲವನ್ ಶಿವನ ಅವತಾರವೆಂದು ನಂಬಲಾಗಿದೆ. ಉಗ್ರ ಮತ್ತು ಶಕ್ತಿಶಾಲಿ ಉಪಸ್ಥಿತಿಗೆ ಹೆಸರುವಾಸಿಯಾಗಿದೆ. ಈ ತೆಯ್ಯಮ್ಮನ ಹೆಚ್ಚಾಗಿ ದೇವಾಲಯಗಳು ಮತ್ತು ಪವಿತ್ರ ತೋಪುಗಳಲ್ಲಿ ಪ್ರದರ್ಶಿಸಲಾಗುತ್ತೆ. ಅಲ್ಲಿ ದೇವರನ್ನ ವಿಸ್ತಾರವಾದ ಆಚರಣೆಗಳು ಮತ್ತು ನೃತ್ಯದ ಮೂಲಕ ಆವಾಹನೆ ಮಾಡಲಾಗುತ್ತೆ. ತೆಯ್ಯಮ್ಮನ ರೋಮಾಂಚಕ ವೇಷಭೂಷಣಗಳು, ಸಂಕೀರ್ಣವಾದ ಮೇಕಪ್ ಮತ್ತು ಶಕ್ತಿಯುತ ನೃತ್ಯ ಚಲನೆಗಳಿಂದ ನಿರೂಪಿಸಲಾಗಿದೆ. ಕುಲವನ್ ಎಂಬ ಪದವು ನಾಯಕ ಅಥವಾ ಒಂದು ಗುಂಪಿನ ಮುಖ್ಯಸ್ಥವನ್ನ ಸೂಚಿಸುತ್ತೆ. ತೀಯ ಸಮುದಾಯಕ್ಕೆ ಸೇರಿದ ಜನರು ಸಾಮಾನ್ಯವಾಗಿ ಈ ದೇವರನ್ನ ದೊಡ್ಡಚ್ಚನ್ ತೆಯ್ಯಂ ಎಂದು ಕರೆಯುತ್ತಾರೆ. ವೈರಾಟು ಕುಲವನ್ ಕಾಯಿಲೆಗಳನ್ನು ಗುಣಪಡಿಸುವ, ಸಮೃದ್ಧಿಯನ್ನ ತರುವ ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಿಸುವ ಶಕ್ತಿಯನ್ನ ಹೊಂದಿದ್ದಾನೆ ಎಂದು ನಂಬಲಾಗುತ್ತೆ. ದೃಷ್ಟಿ ಮುಸುಕಾಗಿರುವ ವೃದ್ಧ ವ್ಯಕ್ತಿಯಾಗಿರುವ ಈ ತೆಯ್ಯಂ ತನ್ನ ಭಕ್ತರ ಕರೆಗೆ ಓಗೊಡುವ ದೇವರು ಎಂದು ನಂಬಲಾಗಿದೆ. ಹಬ್ಬಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ವಿವಿಧ ಸಮುದಾಯಗಳು ಮತ್ತು ಹಿನ್ನೆಲೆಗಳಿಂದ ಜನರು ಈ ದೇವತೆಯಿಂದ ಆಶೀರ್ವಾದವನ್ನ ಪಡೆಯಲು ಬರುತ್ತಾರೆ. ಇದಿಷ್ಟು ವೈರಾಟು ಕುಲವನ್ ತೆಯ್ಯಂನ ಬಗ್ಗೆ ಮಾಹಿತಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.